with the WeCare online learning app. ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ ತಿಂಗಳಿಗೆ ₹5 ಪೇ ಮಾಡಿ ಹಾಗೂ ವಿ ನ್ಯೂಸ್ 24 ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಸಿನಿಮಾ, ರಿಯಾಲಿಟಿ ಶೋ ಹಾಗೂ ಮೆಗಾ ಧಾರಾವಾಹಿಗಳನ್ನ ವೀಕ್ಷಿಸಿ. ವಿ ನ್ಯೂಸ್ 24 ಕನ್ನಡಗೆ ಸ್ವಾಗತ. ನಾನು ಶಶಿಕಲಾ ಗೌಡ. ಶಿರಾದ ಅಮರಾಪುರ ರಸ್ತೆಯಲ್ಲಿ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಕಾಮಗಾರಿಗೆ ರಸ್ತೆ ಅಗೆದು ವಾರಗಳೇ ಕಳೆದರೂ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದ ಕೆಲಸ ಮಾತ್ರ ಹಾಗೆ ಮುಂದುವರಿದಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿರಾ ನಗರದಿಂದ ಆಂಧ್ರ ಪ್ರದೇಶ ಗಡಿ ಮತ್ತು ತಾಲೂಕಿನ ವಿವಿಧ ಊರುಗಳಿಗೆ ಹಾದು ಹೋಗುವ ರಸ್ತೆಯಲ್ಲಿದ್ದ ಗುಂಡಿಯನ್ನು ತಾಂತ್ರಿಕ ಕಾರಣದಿಂದ ಮುಚ್ಚಲು ವಿಳಂಬವಾಗುತ್ತಿದ್ದು ಈಗ ಮತ್ತೆ ಮಳೆಗಾಲದ ಕಂಟಕ ಎದುರಾಗಿದೆ. ಈ ನಿರ್ಲಕ್ಷ್ಯದ ಕಾಮಗಾರಿ ಕೆಲಸ ಈಗ ಮಳೆಗಾಲದಲ್ಲಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ರಸ್ತೆ ಬದಿಯ ಗುಂಡಿ ಮಣ್ಣನ್ನು ಅವೈಜ್ಞಾನಿಕವಾಗಿ ತೆಗೆದಿದ್ದು ಅರ್ಧಂಬರ್ಧ ಕೆಲಸ ಮಾಡಿದ್ದು ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ. ನಗರಸಭೆಯ ಆಡಳಿತ ನಿಯಂತ್ರಣ ಯಾವ ಕ್ರಮವನ್ನು ಅನುಸರಿಸುತ್ತದೆ ಎಂದು ಕಾದು ನೋಡಬೇಕು. ಬಸವಣ್ಣನ ಕರ್ಮಭೂಮಿ ಶರಣರ ನಾಡಿನಲ್ಲಿ ಬಸವ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವ ಕಲ್ಯಾಣ ಸೇರಿದಂತೆ ಹಲವೆಡೆ ಬಸವ ಜಯಂತಿ ಆಚರಣೆ ಮಾಡಲಾಯಿತು. ಶಾಸಕರಾದ ಬಂಡೆಪ್ಪ ಕಾಶೆಂಪುರ್, ರಹೀಂ ಖಾನ್, ರಘುನಾಥ್ ಮಲ್ಕಾಪುರೆ, ಎಂಎಲ್ಸಿ ಅರವಿಂದ್ ಅರಳ್ಳಿ, ಡಿಸಿ, ಎಸ್ಪಿ ಸೇರಿದಂತೆ ಬಸವ ಭಕ್ತರಿಂದ ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಇನ್ನು ಮೆರವಣಿಗೆಯಲ್ಲಿ ಶಾಸಕ ಶರಣು ಸಲಗ ಕುಣಿದು ಕುಪ್ಪಳಿಸಿದ್ದು ಜಿಲ್ಲೆಯಾದ್ಯಂತ ಬಸವಣ್ಣನವರ ಜಯಂತ್ಯೋತ್ಸವ ಮನೆ ಮಾಡಿದೆ. ಸುರೇಶ್ ಬಾಬು ಅವರು, ಆಕಾಶ್ ಪಾಟೀಲ್ ಜೀರಾ ಅವರು, ವಿವೇಕ್ ಕಲ್ಲೂರ್ ಅವರು, लिंगायताची आत आहे बसवेश्वरांचा वाघ आहे.
ಎಲ್ಲೆಡೆ ಇಂದು ದಾನ ಮತ್ತು ನಿಷ್ಠೆಯ ಪವಿತ್ರ ಹಬ್ಬ ರಂಜಾನ್ ಆಚರಣೆಯ ಸುದಿನ. ಈ ಹಬ್ಬವನ್ನು ಮುಸ್ಲಿಂ ಬಾಂಧವರು ಅತ್ಯಂತ ಸಡಗರದಿಂದ ಆಚರಿಸುತ್ತಾರೆ. ಪವಿತ್ರ ರಂಜಾನ್ ಹಬ್ಬವನ್ನು ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದ ಈದ್ಗಾ ಮೈದಾನದಲ್ಲಿ ಉತ್ಸಾಹದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ನಾಗೇಂದ್ರ, ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ನಾಸೀರ್ ಹುಸೇನ್, ನಗರ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. फरीजा है, लिहाजा हम हुकूमत से और जो जमीन है जो चल रहा है हमेशा हम हासिल कर रहे हैं। ये फरीजा है, लिहाजा हम हुकूमत से और जो जमीन है जो चल रहा है हमेशा हम हासिल कर रहे हैं। ये ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಒಂದು ತಿಂಗಳ ಕಾಲ ಉಪವಾಸ ವ್ರತ ಆಚರಿಸಿದ ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ಈದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಎಳೆಯ ಮಕ್ಕಳಿಂದ ಹಿಡಿದು ಹಿರಿಯರ ಸಹಿತ ಉಪವಾಸಿಗರು ಹೊಸ ಬಟ್ಟೆ ಧರಿಸಿ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಸಂಭ್ರಮಿಸಿದ್ರು. ಈದ್ ನಮಾಜ್ ಬಳಿಕ ರುದ್ರಭೂಮಿಗೆ ತೆರಳಿ ಅಗಲಿದ ಕುಟುಂಬದ ಸದಸ್ಯರಿಗಾಗಿ ಪ್ರಾರ್ಥಿಸಿದ್ರು. ಬಳಿಕ ಕುಟುಂಬಸ್ಥರು, ಸ್ನೇಹಿತರು, ಸಮೀಪದ ನಿವಾಸಿಗಳ ಮನೆಗೆ ತೆರಳಿ ಈದ್ ಶುಭಾಶಯ ಕೋರಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲಾ ಮಸೀದಿ ಈದ್ಗಳಲ್ಲಿ ವಿಶೇಷ ನಮಾಜ್, ಪ್ರವಚನ ಬಳಿಕ ಪರಸ್ಪರ ಹಸ್ತಲಾಘವ, ಆಲಿಂಗನದ ಮೂಲಕ ಹಬ್ಬದ ಶುಭಾಶಯ ಹೇಳಲಾಯಿತು. يا أيها الذين آمنوا صلوا عليه وسلموا تسليما اللهم صل وسلم على رسولك سيدنا محمد النبي المبين ಬೀದರ್ ಜಿಲ್ಲೆಯಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಬೀದರ್ ನಗರದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಬೀದರ್ ಶಾಸಕ ರಹೀಂ ಖಾನ್ ಪಾಲ್ಗೊಂಡಿದ್ರು. ಈದ್ ಮುಬಾರಕ್ ಎಂದು ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ಹಂಚಿಕೊಂಡರು. ಮುಸ್ಲಿಂ ಬಾಂಧವರಿಗೆ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶೆಂಪುರ್, ಬಿಜೆಪಿ ಮುಖಂಡ ಸೂರ್ಯಕಾಂತ್ ನಾಗಮಾರಪಲ್ಲಿ ಸೇರಿದಂತೆ ಹಲವರು ಗಣ್ಯರು ಶುಭಾಶಯ ಕೋರಿದರು. ಎಲ್ಲ ನಾಳೆ ಪೇಪರ್ನಾಗ ಇದೆ ಬರ್ಬೇಕು. बाबा बंदो सभी को रमजान और बसवा जयंती की दिल से
ಮತ್ತಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ವಿ ನ್ಯೂಸ್ 24 ಕನ್ನಡ.